ತಾವುಗಳು ಕೂಡ ಕೊಡ್ತಾ ಇರ್ತೀರಲ್ಲ ನಮ್ಮ ಆಫೀಸ್ಗೆ ಸೊ ಯಾರು ಕೂಡ ಒಂದು ದೂರು ಕೊಟ್ಟರೆ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ವೆರಿಫೈ ಮಾಡಿ ಸ್ಥಳ ತನಿಖೆ ಮಾಡಿದ್ರೆ ಗೊತ್ತಾಗೋದಿಲ್ಲ ಏನಾಗಿದೆ ಅಂತ ನಿಜಾನ ಸುಳ್ಳುನ ಅಥವಾ ಜೆನ್ಯೂನ್ ಎಷ್ಟು ಇದೆ ಏನಂತ ತಿಳ್ಕೊಳ್ಳಿಕ್ಕೆ ನಾವೇ ಬಂದಿದ್ದೀವಿ. ಸೊ ಅದನ್ನು ನೋಡಿದರೆ ಗೊತ್ತಾಗುತ್ತೆ ಏನು ಇಶ್ಯೂ, ಇದನ್ನು ಹೇಗೆ ಇನ್ನೂ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾಡ್ಬೋದಲ್ಲ ಇದನ್ನು ತೆಗಿಲಿಕ್ಕೆ ಯಾರು ಬಂದಿಲ್ಲ. ಸೊ ಅದನ್ನು ಚಿಂತೆ ಮಾಡ್ಬೋದು. ಸರ್ಕಾರ ಮಟ್ಟಕ್ಕೆ ಒಂದು ದೂರ ಹೋಗುತ್ತೆ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿ ಒಂದು ಆದೇಶದ ಮೇರೆಗೆ ಒಂದು ಸಮಿತಿ ಕೂಡ ಈ ಹಿಂದೆ ರಚನೆ ಆಗಿತ್ತು, ನಮ್ಮೆಲ್ಲರಿಗೂ ಗೊತ್ತಿದೆ. ನನ್ನ ಪ್ರಕಾರ ಮಹಾನಗರ ಪಾಲಿಕೆ ಕಮಿಷನರ್ ಬಂದು ಮತ್ತು ಇವರು ಅವರೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಆ ರಿಪೋರ್ಟ್ನ ಒಮ್ಮೆ ತಾವು ಕೂಡ ಸ್ಥಳ ತನಿಖೆ ಮಾಡಿ ನಮ್ಮ ಅಭಿಪ್ರಾಯವನ್ನು ಆ ರಿಪೋರ್ಟ್ ಆಧಾರದ ಮೇಲೆ ವ್ಯಕ್ತಪಡಿಸಿದ ನನಗೆ ಒಂದು ಆದೇಶ ಬಂದಿದೆ ಮಾನ್ಯ ಜಿಲ್ಲಾಧಿಕಾರಿ. ಅದಕ್ಕೆ ನಾವೇ ಬಂದಿದ್ದೀವಿ. ನೋಡಿ ಏನು ವಾಸ್ತವಾಂಶ ಇದೆ ಅದರ ಬಗ್ಗೆ ಬರೀ ವರದಿಯನ್ನು ಕೊಡ್ತೀವಿ ಅಷ್ಟೇ. ಬೇರೆ ಪದೇ ಪದೇ ಸರ್ 20 ಗಾಡಿ ಪಾರ್ಕಿಂಗ್ ಇಲ್ಲ ಸುತ್ತ ನೋಡ್ತೀವಿ. ಇದು ಸುಮ್ಮನೆ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುವಂಥ ವ್ಯವಸ್ಥೆ ಅಂತೇಳಿ ಅದಕ್ಕೆ ತಾವುಗಳು ಈ ಸಲ ಕೊನೆ ಆಗಬೇಕು ಅಂತೇಳಿ ಇಲ್ಲಿ ಬಂದು ಪುನಃ ಚರ್ಚೆ ಮಾಡುವಂಥ ನ್ಯೂಸಲ್ಲಿ ಬರೋದು ಅಪಘಾತದ ಸ್ಥಳ ಅಂತ. ಇಲ್ಲಿ ಅಪಘಾತ ಸ್ಥಳ ಅಲ್ಲ ಸರ್, ಅದೆಲ್ಲ ವೆರಿಫೈ ಮಾಡಿ ಆಗಿಲ್ಲ. ಮೇಡಮ್ ತಾವು ಅದನ್ನು ಚಾರ್ಜ್ ಇದ್ದೀರಾ? ಅವಕಾಶ ಇದ್ದರೆ ಇನ್ನೊಂದು ಬಸ್ ಸ್ಟ್ಯಾಂಡ್ ಕೊಡಿ ಸರ್, ಆಸೆ ಕೊಡಿ ನೋಡಬೇಕು ನೋಡ್ಕೊಳ್ಳೋದಕ್ಕೆ ಅಲ್ಲಿ ಅವಕಾಶ ಇನ್ನೊಂದು ಕೊಡಿಸಿ ಬರಬೇಕು. ನಮಗೊಂದು ಅಲ್ಲಿ ಶೌಚಾಲಯ ತಾಲೂಕಲ್ಲಿ ಕಳೆದ ಹಲವು ವರ್ಷಗಳಿಂದ ಒಂದು ಬಸ್ ಸ್ಟ್ಯಾಂಡ್ ಆಗಬೇಕನ್ನೋದು ಸಾರ್ವಜನಿಕ ಒಂದು ಬೇಡಿಕೆ ಇತ್ತು. ಹಲವಾರು ವರ್ಷಗಳಿಂದ ಇಲ್ಲಿ ಒಂದು ಸಾವಿರಾರು ಮಂದಿ ಮಕ್ಕಳಿಗೆ, ಶಾಲೆ ಹೋಗೋ ಮಕ್ಕಳಿಗೆ, ಕೃಷಿಕರಿಗೆ, ವೃದ್ಧರಿಗೆ, ಆಸ್ಪತ್ರೆಗೆ ಹೋಗುವಂಥವರಿಗೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲದೆ ತುಂಬ ಕಷ್ಟದಲ್ಲಿದ್ದೆವು. ಆ ಸಂದರ್ಭದಲ್ಲಿ ಈ ರಸ್ತೆ ಅಗಲೀಕರಣ ಆಗೋ ಸಂದರ್ಭದಲ್ಲಿ ಹಳೆಯ ಒಂದು ಬಸ್ ಸ್ಟ್ಯಾಂಡ್ ತೆರವುಗೊಳಿಸುವ ಸಂದರ್ಭದಲ್ಲಿ ನಾವೆಲ್ಲರೂ ಮಾನ್ಯ ಶಾಸಕರಿಗೆ, ಮಾಜಿ ಶಾಸಕರ ಸಂಜೀವಣ್ಣರಿಗೆ ನಾವು ಮನವಿಯನ್ನು ಮಾಡಿದ್ದೆವು. ಅವರು ಒಂದು ಸಡಿಯಾಳದಲ್ಲಿ ಇದರಿಂದ ಒಂದು 5 ಲಕ್ಷ ರೂಪಾಯಿ ಒಂದು ಇದಕ್ಕೆ ಅನುದಾನವನ್ನು ನೀಡಿ ಒಂದು ಬಸ್ ಸ್ಟ್ಯಾಂಡ್ ಕಾಮಗಾರಿ ಒಂದು ಕೆಲಸ ಆರಂಭ ಆಯಿತು. ಇಲ್ಲಿ ಸ್ಥಳವನ್ನು ಪರಿಶೀಲನೆ ಮಾಡಿ PW ಇಲಾಖೆಯವರು ಸರ್ಕಾರಿ ಜಮೀನನ್ನು ಗುರುತಿಸಿ ಒಂದು ಒಳ್ಳೆಯ ಸೂಕ್ತವಾದ ಒಂದು ವ್ಯವಸ್ಥಿತವಾದ ಒಂದು ಜಾಗವನ್ನು ಗುರುತಿಸಿಕೊಟ್ಟು ಅಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿ ಈಗ 2 ವರ್ಷ ಕಳೆದಿದೆ. ಇಲ್ಲಿ ಯಾರೋ ಒಂದು ಕೆಲವರು ವ್ಯಕ್ತಿಗಳು ತಮ್ಮ ಲಾಭಕ್ಕಾಗಿ ಇದನ್ನು ಇದಕ್ಕೆ ವ್ಯತಿರಿಕ್ತವಾಗಿ ತಮ್ಮ ಹೇಳಿಕೆಯನ್ನು ಹೇಳಿಕೊಡ್ತಾ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಅಧಿಕಾರಿಗಳಿಗೆ ಏನೇನು ತಪ್ಪು ಸಂದೇಶವನ್ನು ನೀಡಿ ಇದನ್ನು ಬಸ್ ಸ್ಟ್ಯಾಂಡ್ನ ತೆರವುಗೊಳಿಸಲಿಕ್ಕೆ ಪದೇ ಪದೇ ಇಲ್ಲಿ ತೊಂದರೆಗಳನ್ನು ಕೊಡ್ತಾ ಬಂದಿದ್ದಾರೆ. ಇತ್ತೀಚೆಗೆ ಹಿಂದಿನ DC ಅವರು ಒಂದು ಕಮಿಟಿಯನ್ನು ಮಾಡಿ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಅಂತಿಮವಾಗಿ ಇಲ್ಲಿ ಯಾವುದೇ ಇತರ ಸರ್ಕಾರಿ ಜಾಗ ಇಲ್ಲ, ಇದೇ ಬಸ್ ಸ್ಟ್ಯಾಂಡ್ ಸೂಕ್ತ, ಇಲ್ಲಿ ಯಾವುದೇ ತೊಂದರೆ ಇಲ್ಲ ಎಂಬುದಾಗಿ ಒಂದು ಸ್ಥಳ ಪರಿಶೀಲನೆ ಆಗಿ ಎಲ್ಲ ಇಲ್ಲಿಂದ ರಿಪೋರ್ಟ್ ಹೋಗಿದೆ. ಆದರೆ ಮತ್ತೆ ಇಲ್ಲಿ ಇನ್ನೊಂದು ಗೊಂದಲವನ್ನು ಮಾಡುವಂಥ ಫೋನ್ ಕರೆಗಳಿಗೆ ಮಾಡುವಂಥ ಸಮಸ್ಯೆ ಮಾಡುವಂಥದ್ದು ಆಗಿ ಈಗ ಮತ್ತೆ ಇವತ್ತು ಇವರು AC ಅವರು ಬಂದು ತನಿಖೆಯನ್ನು ಮಾಡಿದ್ದಾರೆ. AC ಅವರಿಗೆ ಕೂಡ ಇಲ್ಲಿ ಬಂದ ಮೇಲೆ ಸ್ಪಷ್ಟವಾಗಿ ಅವರಿಗೆ ಮನವರಿಕೆ ಆಗಿದೆ, ಇಲ್ಲಿ ಯಾವುದೇ ರೀತಿಯ ಅವಘಡ ಆಗುವಂಥದ್ದು, ತೊಂದರೆ ಆಗುವಂಥದ್ದು ಇಲ್ಲ. ಅದೇ ರೀತಿಯಾಗಿ ಬಸ್ ಸ್ಟ್ಯಾಂಡ್ ಶಿಫ್ಟ್ ಮಾಡಿದರೆ ತೊಂದರೆ ಆಗುವಂಥದ್ದು ಎಂಬುದಾಗಿ ಅವರಿಗೂ ಮನವರಿಕೆ ಆಗಿದೆ. ಅದೇ ರೀತಿಯಾಗಿ ನಾವೆಲ್ಲರೂ ಈ ಒಂದು 5,000 ಜನರಷ್ಟು ಜನರಿಗೆ ಉಪಯೋಗವಂಥ ಬಸ್ ಸ್ಟ್ಯಾಂಡ್ ಉಳಿಸಿಗೋಸ್ಕರ ನಾವೆಲ್ಲರೂ ಗ್ರಾಮಸ್ಥರು ಈ ಬಸ್ ಸ್ಟ್ಯಾಂಡ್ಗೆ ಹಲವಾರು ವರ್ಷದಿಂದ ಹೋರಾಟ ಮಾಡಿದ್ದೇವೆ. ಅದಕ್ಕೆ ಒಂದು ನ್ಯಾಯಯುತವಾದ ಒಂದು ಜಯ ಸಿಕ್ಕಿದೆ ಎಂದು ಹೇಳ್ಬೋದು. ಈಗಾಗಲೇ AC ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನಮಗೆ ಹಲವಾರು ಬೇಡಿಕೆ ಇದೆ. ಒಂದು ರಿಕ್ಷಾ ಪಾರ್ಕಿಂಗ್ ಒಂದು 20-30 ಲಕ್ಷದವರೆಗೆ ಒಂದು ರಿಕ್ಷಾ ಪಾರ್ಕಿಂಗ್ ಆಗಬೇಕು, ಅದಕ್ಕೂ ಒಂದು ಸರ್ಕಾರಿ ಜಮೀನಿಂದ ಗುರುತಿಸಿಕೊಂಡು ಅಂತ ಹೇಳಿದ್ದೇವೆ, ಅದಕ್ಕೂ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಒಂದು ಶೌಚಾಲಯ, ಸಾರ್ವಜನಿಕ ಶೌಚಾಲಯ, ಒಂದು 100 ಮಂದಿ ಇಲ್ಲಿ ಬಂದು ವೇಟ್ ಮಾಡ್ತಾ ಇದ್ದಾರೆ, ಅವರಿಗಾಗಿ ಒಂದು ವೇಟಿಂಗ್ ರೂಮ್, ಶೌಚಾಲಯ ಈ ವ್ಯವಸ್ಥೆಯನ್ನು ಮಾಡಬೇಕಂದ್ರೆ ನಾವು ವಿನಂತಿ ಮಾಡಿದ್ದಕ್ಕೆ ಸರ್ಕಾರಿ ಜಮೀನನ್ನು ಗುರುತಿಸಿಕೊಡ್ಲಿಕ್ಕಾಗಿ ಈಗಾಗಲೇ ಕಂದಾಯ ಇಲಾಖೆ ಹೇಳಿದ್ದಾರೆ. ಗುರುತಿಸಿಕೊಟ್ಟರೆ ಮುಂದೆ ಪಂಚಾಯತ್ನವರು ಮಾಡಲಿಕ್ಕಿದ್ದಾರೆ. ನಾವು ಕೂಡ ಸಾರ್ವಜನಿಕ ಅದಕ್ಕೆ ನಮ್ಮಿಂದ ಆಗುವಂಥ ಒಂದು
ಪಬ್ಲಿಕ್ ನಾವೆಲ್ಲ ನಮ್ಮ ಯುವಕ ಮಂಡಲ ಉಂಟು, ವೀರಮಾರುತಿ ಫ್ರೆಂಡ್ ಸರ್ಕಲ್ ಉಂಟು, ನಾವೆಲ್ಲ ಸೇರಿಕೊಂಡು ಎಲ್ಲ ಒಗ್ಗಟ್ಟಾಗಿ ಆ ಕೆಲಸವನ್ನು ಕೂಡ ಮಾಡಲಿಕ್ಕಿದ್ದೇವೆ. ಒಟ್ಟಾಗಿ ನಾವು ಸಮಾಜಕ್ಕೆ ಒಂದು ಹೆಲ್ಪ್ ಆಗುವಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಯಾರೋ ಒಬ್ಬರು ಇಬ್ಬರು ಇದಕ್ಕೆ ತೊಂದರೆ ಕೊಡುವಂಥದ್ದು ಮಾಡ್ತಾ ಇದ್ದಾರೆ. ಇದು ಮುಂದಕ್ಕೆ ಆಗಲಿಕ್ಕಿಲ್ಲ ಎಂಬುದು ನಮ್ಮದು ಭರವಸೆ. ಒಂದು ವೇಳೆ ಮುಂದಕ್ಕೆ ಇದಾಗಿ ಈ ಬಸ್ ಸ್ಟ್ಯಾಂಡನ್ನು ತೆರವುಗೊಳಿಸುವ ಸಂದರ್ಭ ಅಂದರೆ ಇಲ್ಲಿ ಈಗ 1,000 ಜನ ಮೊನ್ನೆ ಇದಕ್ಕೆ ಉದ್ಘಾಟನಾ ಸಂದರ್ಭದಲ್ಲಿ ಸೇರಿದ್ರು. ಒಂದು 5,000 ಜನರು ಸೇರಿ ಇಲ್ಲಿ ಇದನ್ನು ಮುಟ್ಲಿಕ್ಕೆ ಬರೋದಾಗಿ ನಾವು ಮಾಡುವಂಥ ಜವಾಬ್ದಾರಿ ನಮ್ಮದು ಪಬ್ಲಿಕ್. ಅದು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಮತ್ತೆ ಇದಕ್ಕೆ ತೊಂದರೆ ಕೊಡುವಂಥ ಸಮಸ್ಯೆಯನ್ನು ಮಾಡಿದರೆ ಇದಕ್ಕೆ ನಿಲ್ಲಬೇಕು. ಇವತ್ತು ಎಸ್ ಸಾಹೇಬರು ಅಷ್ಟಂತ ಒಂದು ಪಾರದರ್ಶಕವಾಗಿ ಇಲ್ಲಿ ತನಿಖೆಯನ್ನು ಮಾಡಿ ಹೋಗಿದ್ದಾರೆ. ಇನ್ನು ಮುಂದಕ್ಕೆ ಏನಾದರೂ ಸಮಸ್ಯೆಗಳು ಬಾಗುವಂಥ ಈ ಬಸ್ ಸ್ಟ್ಯಾಂಡನ್ನು ಮುಟ್ಟುವಂತ ಬಂದರೆ ನಾವಿಲ್ಲಿ 1000 ಜನ ಸೇರಿ ಇಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಮಾಡ್ತೇವೆ. ನಾವು ಈ ಬಸ್ ಸ್ಟ್ಯಾಂಡನ್ನು ಉಳಿಸಿಕೊಳ್ತೇವೆ. ಈ ವ್ಯವಸ್ಥೆಯಲ್ಲಿ ಕೆಲವೊಮ್ಮೆ ನಮಗೆ ಬೇರೆ ಬೇರೆ ಕಡೆಯಿಂದ ಸಾರ್ವಜನಿಕರಿಂದ ದೂರು ಬರ್ತಾ ಇರ್ತದೆ, ಮನವಿಯನ್ನು ಬರ್ತಾ ಇರ್ತದೆ. ಸೊ ಈ ಥರ ಒಂದು ದೂರು ಬಂದಿತ್ತು, ಇದು ಬಸ್ ಬೇಕು, ಅದನ್ನು ಇನ್ನೂ ಹೇಗೆ ಇಂಪ್ರೂವ್ ಮಾಡ್ಬೋದು ಅಥವಾ ಆ ಕಡೆ ಆಗ್ಬೋದಾ ಅಂತ ಕೆಲವೊಮ್ಮೆ ಈ ಥರ ವಿಚಾರಗಳು ಬರ್ತಾ ಇರ್ತದೆ. ಅದನ್ನು ನಾವೇ ಸ್ಥಳ ತನಿಖೆ ಮಾಡಿ ಅದನ್ನು ಜಂಟಿಯಾಗಿ ಎಲ್ಲ ಇಲಾಖೆಗಳಿಗೆ ಸೇರಿಸಿ ಒಟ್ಟಿಗೆ ನೋಡಿದರೆ ಒಂದು ವೈಜ್ಞಾನಿಕವಾಗಿ ಒಂದು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇರ್ತದೆ. ಅದನ್ನು ಹೇಳಿಬಿಟ್ಟು ಇವತ್ತು ನಾವೇ ಈ ಬಸ್ ಸ್ಪಾಟಿಗೆ ಬಂದಿದ್ದೀವಿ ಸ್ಥಳ ತನಿಖೆಗೆ. ಸೊ ಅದನ್ನು ನೋಡಿ ಸ್ವಲ್ಪ ಸ್ಥಳೀಯರು ಕೂಡ ಇಲ್ಲಿ ಸೇರಿಸಿದ್ರು, ಅವರನ್ನು ಕೂಡ ಸ್ವಲ್ಪ ಸಂಪರ್ಕಿಸಿ ಇಂಟ್ರಾಕ್ಷನ್ ಮಾಡಿಬಿಟ್ಟು ಮಹಾಜರು ಮಾಡಿ ಅದನ್ನು ಮುಂದಿನ ಕ್ರಮಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿ ನಮ್ಮ ಅಭಿಪ್ರಾಯವನ್ನು ಸಲ್ಲಿಸ್ತೀವಿ. ಅದರ ಬಗ್ಗೆ ಏನು ನಾನು ಹೇಳಿದಂತೆ ಏನು ಪ್ಲ್ಯಾನ್ ಇಲ್ಲ, ಏನು ಮನವಿ ಬರುತ್ತೆ, ಏನು ದೂರು ಬರುತ್ತೆ ಅದನ್ನು ವೆರಿಫೈ ಮಾಡಲಿಕ್ಕೆ ಅಷ್ಟೇ. ಅಂದರೆ ವಾಸ್ತವಾಂಶ ಏನು ಅಂತ ನೋಡಲಿಕ್ಕೆ ಅಲ್ಲಿ ಸರ್ಕಾರಿ ಜಮೀನು ಅವೈಲೇಬಲ್ ಇದೆಯಾ, ಮತ್ತು ರಸ್ತೆ ಪೂರ್ವಮುಖ ಅಂದರೆ ಅದು ಉದ್ದಾಗಿ ಲಭ್ಯ ಇದೆ ಅಥವಾ ಅಗಲಾಗಿ ಲಭ್ಯ ಇದೆ, ಅದನ್ನು ನೋಡಿದರೆ ಮಾತ್ರ ಗೊತ್ತಾಗುತ್ತೆ ಜಮೀನು ಎಲ್ಲಿದೆ, ಹೇಗೆ ಇದೆ, ಅಲ್ಲಿ ಏನು ಮಾಡ್ಬೋದು ಅಂತ. ಅದನ್ನು ನೋಡಲಿಕ್ಕೆ ಬಂದಿದ್ದೀವಿ. ಈ ಹಿಂದೆ ಕೂಡ ಒಂದು ಸಮಿತಿ ರಚನೆ ಆಗಿತ್ತು ಮಾನ್ಯ ಜಿಲ್ಲಾಧಿಕಾರಿ ಆದೇಶ ಮೇರೆಗೆ. ಅದರದ್ದು ಒಂದು ರಿಪೋರ್ಟ್ ಮತ್ತು ಅಭಿಪ್ರಾಯವನ್ನು ಕೂಡ ಆಲ್ರೆಡಿ ನೀಡಲಾಗಿದೆ. ಸೊ ಇತ್ತೀಚೆಗೆ ನಮಗೆ ಕೂಡ ಒಂದು ಆದೇಶ ಬಂದಿತ್ತು, ಅದರ ಅನುಪಾಲನೆ ಮಾಡಿ ಈಗ ನೋಡಲಿಕ್ಕೆ ಬಂದಿದ್ದೀವಿ. ನಮ್ಮ ಅಭಿಪ್ರಾಯವನ್ನು ನಾವೇ ಸಲ್ಲಿಸ್ತೀವಿ ಅಷ್ಟೇ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.